ಬಸಳೆ ಸೊಪ್ಪಿನ ಅಂಬಡೆ ಮಾಡ್ತೇನೆ. ಬಸಳೆ ಸೊಪ್ಪನ್ನು ಸ್ವಲ್ಪ ಪೂರ ಕುಯ್ತೇನೆ, ಸ್ವಲ್ಪ ಪೂರ ಮಾಡಿ. ಸ್ಪೂನ್ ಮೆಣಸೂರಿ ಹಾಕಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ, ಮತ್ತೆ ಅಕ್ಕಿ ರವೆ ಹಾಕ್ತೇನೆ, ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೇನೆ, ಸ್ವಲ್ಪ ಹಿಂಗು ನೀರು ಹಾಕ್ತೇನೆ, ಸೊಪ್ಪು ಹಾಕ್ತೇನೆ ಬಸಳೆದು, ಕೈಯಿಂದ ಸ್ವಲ್ಪ ನೀರು ಚುಮುಕಿಸ್ತೇನೆ. ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ತೇನೆ, ಇಷ್ಟಾಯ್ತು. ಈಗ ಕೈಗೆ ಸ್ವಲ್ಪ ಸ್ವಲ್ಪ ನೀರು ತಾಗಿಸಿ ಅಂಬಡೆ ಕಟ್ಟುತ್ತೇನೆ. ಎಣ್ಣೆಯಲ್ಲಿ ಬಿಡ್ತೇನೆ. ಬಸಳೆ ಅಂಬಡಿ ರೆಡಿ ಆಗಿದೆ. ಈ ರೆಸಿಪಿ ನೀವು ಸಹ ಟ್ರೈ ಮಾಡಿ ಮತ್ತೆ ಹೇಗಾಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ ಮತ್ತೆ ಎಲ್ಲ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.